ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ನೂತನವಾಗಿ ಆಯ್ಕೆಯಾದ ಸದಸ್ಯರು ಉತ್ತಮವಾದ ರೀತಿಯಲ್ಲಿ ಸೇವಾ ಮನೋಭಾವನೆಯಿಂದ ಕಾರ್ಯನಿರ್ವಹಿಸುತ್ತಾರೆ ಹಾಗೂ ಸಂಸ್ಥೆಯನ್ನು ಮುನ್ನಡೆಸುತ್ತಾರೆ ಎಂದು ನನಗೆ ವಿಶ್ವಾಸ ಇದೆ ಎಂದು ತಹಶೀಲ್ದಾರ್ ವೈಎಂ ರೇಣುಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ತುರುವೇಕೆರೆ ಪಟ್ಟಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಾಖೆಗೆ ಚಾಲನೆ ನೀಡಿ ಮಾತನಾಡಿದ ತಹಶೀಲ್ದಾರ್, ರೆಡ್ ಕ್ರಾಸ್ ಸಂಸ್ಥೆಯು ಬಹಳ ಉತ್ತಮವಾದ ಸಂಸ್ಥೆಯಾಗಿದ್ದು ನನ್ನ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ ಎಂದರು. ಹಣಕಾಸು ನಿರ್ವಹಣೆಗೆ ಎಚ್ಡಿಎಫ್ಸಿ ಬ್ಯಾಂಕ್ನಲ್ಲಿ ಖಾತೆ ತೆರೆಯಲಾಗಿದೆ. ಲಯನ್ಸ್ ಕ್ಲಬ್, ಆರೋಗ್ಯ ಇಲಾಖೆ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರ ಸಹಕಾರದೊಂದಿಗೆ ನೂತನ ಶಾಖೆ ಕಾರ್ಯನಿರ್ವಹಿಸಲಿದ್ದು ತುರುವೇಕೆರೆಯಲ್ಲಿ ಸಂಸ್ಥೆಯನ್ನು ಉತ್ತಮವಾಗಿ ಕಟ್ಟಿದ್ದೀವಿ. ಇದಕ್ಕೆ ತಾಲೂಕಿನ ಎಲ್ಲರ ಸಹಕಾರ ಅತ್ಯಗತ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಚಿದಾನಂದ್, ಆಶಾ ರಾಜಶೇಖರ್, ತಾಲೂಕು ಆರೋಗ್ಯಾಧಿಕಾರಿ ಸುಪ್ರಿಯಾ, ಲಯನ್ಸ್ ಕ್ಲಬ್ ಅಧ್ಯಕ್ಷ ಲೋಕೇಶ್, ಪದಾಧಿಕಾರಿಗಳಾದ ಮಹೇಶ್, ದುಂಡ ಮಲ್ಲಿಕಾರ್ಜುನ್, ಶಿವಾನಂದ್ ಸೇರಿದಂತೆ ರೆಡ್ ಕ್ರಾಸ್ ಸಂಸ್ಥೆಯ ನೂತನ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ತಾಲೂಕಿನಲ್ಲಿ ಅಥವಾ ತುರುವೇಕೆರೆ ಟೌನಲ್ಲಿ ಈ ದಿನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತುರುವೇಕೆರೆ ಶಾಖೆಯನ್ನು ಅಧಿಕೃತವಾಗಿ ಸಭೆ ಮಾಡಿ ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಹಳ ಉತ್ತಮವಾದ ಒಂದು ಸಂಸ್ಥೆ. ಈ ದಿನ ನಮ್ಮ ಅಧ್ಯಕ್ಷತೆಯಲ್ಲಿ ಪ್ರಥಮ ಸಭೆಯನ್ನು ಮಾಡಿ ಹೊಸ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಿ ಈ ಸಂಸ್ಥೆಗೆ ಸಂಬಂಧಪಟ್ಟ ಹಣಕಾಸು ವ್ಯವಹಾರಗಳನ್ನು ನಿರ್ವಹಣೆ ಮಾಡಲು ಎಚ್ಡಿಎಫ್ಸಿ ಬ್ಯಾಂಕ್ನಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತುರುವೇಕೆರೆ ಶಾಖೆಯ ಒಂದು ಖಾತೆಯನ್ನು ತೆರೆಯಲು ಸುಧಾ ಈ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಸಾಕಷ್ಟು ವಿಚಾರಗಳನ್ನು ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಹಾಗೂ ಪಟ್ಟಣ ಪಂಚಾಯಿತಿಯ ಗೌರವಿತ ಸದಸ್ಯರ ಒಂದು ಸಹಯೋಗದೊಂದಿಗೆ ತುರುವೇಕೆರೆಯಲ್ಲಿ ರೆಡ್ ಕ್ರಾಸ್ ಸಮಸ್ಯೆಯನ್ನು ಬಹಳ ಅತ್ಯುತ್ತಮವಾಗಿ ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ. ಈ ಸಂಸ್ಥೆಯ ಮೂಲ ಉದ್ದೇಶ ಅಂದರೆ ಬಡತನದಲ್ಲಿ ರಕ್ತದಾನವನ್ನು ಮಾಡೋದು ಮೂಲ ಗುರಿ. ಈ ಸಂಸ್ಥೆ ಹೆಚ್ಚು ಆಕ್ಟಿವಾಗಬೇಕಾದ್ರೆ ಈಗ ಹೊಸದಾಗಿ ಸದಸ್ಯರನ್ನು ಆಯ್ಕೆಗೊಂಡಂಥ ಎಲ್ಲ ಗೌರವ ಸದಸ್ಯರು ಬಹಳ ಉತ್ತಮವಾದ ರೀತಿಯಲ್ಲಿ ಸೇವಾ ಮನೋಭಾವನೆಯಿಂದ ಈ ಸಂಸ್ಥೆಯನ್ನು ಮುನ್ನಡೆಸಬೇಕಾಗುತ್ತೆ. ಒಳ್ಳೆಯ ಟೀಮ್ ರಚನೆ ಆಗಿದೆ ಒಂದು ಸಂಸ್ಥೆ. ಈ ಸಂಸ್ಥೆಯ ಕಾರ್ಯಭಾರವನ್ನು ಮಹೇಶ್ ಅವರು ವಹಿಸಿಕೊಂಡಿದ್ದಾರೆ. ಮಹೇಶ್ ಅಂಡ್ ಟೀಮ್ ಈ ರೆಡ್ ಕ್ರಾಸ್ ಸಂಸ್ಥೆ ತುರುವೇಕೆರೆ ಹೆಚ್ಚು ಸೇವೆಯನ್ನು ಮಾಡೋಕ್ಕೆ ಒಂದು ಶಕ್ತಿಯನ್ನು ಬ್ಯಾಟರಾಯಸ್ವಾಮಿ ದೇವಸ್ಥಾನದ ವತಿಯಿಂದ ಒಂದು ಆಶೀರ್ವಾದವನ್ನು ಕೋರ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ತುರುವೇಕೆರೆ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಈ ಸಂಸ್ಥೆಗೆ ಸಹಾಯ ಮಾಡಬೇಕು, ಉತ್ತೇಜನ ಮಾಡಬೇಕು, ಸೇವಾ ಮನೋಭಾವನೆ ಬೆಳೆಸಬೇಕು ಅಂತ ಮನವಿಯನ್ನು ಮಾಡ್ತೀನಿ. ಈ ತಾನೇ ಚಾಲನೆ ಕೊಟ್ಟಿದ್ದೀವಿ. ಇವತ್ತು ಸಭೆಯಲ್ಲಿ ಹೊಸದಾಗಿ ಹಣಕಾಸಿನ ವ್ಯವಹಾರ ನಿರ್ವಹಿಸಲು ಬ್ಯಾಂಕ್ ಖಾತೆಯನ್ನು ತೆರೀತಾ ಇದ್ದೀವಿ. ಮತ್ತು ಹೊಸದಾಗಿ ಈ ಸಂಸ್ಥೆಗೆ ಸದಸ್ಯರನ್ನು ನೇಮಕ ಮಾಡ್ಕೋಬೇಕು ಅಂತ ತೀರ್ಮಾನ ಆಗಿದೆ. ಎಲ್ಲ ಸಾರ್ವಜನಿಕರು, ಎಲ್ಲ ನೌಕರ ಬಂಧುಗಳು ಸದಸ್ಯರಾಗಿ ನೋಂದಾಯಿಸಿಕೊಳ್ಬೇಕು. ಸದಸ್ಯರ ಸೇವಾ ಶುಲ್ಕ 1,000 ರೂಪಾಯಿಯನ್ನು ನಾವು ನಿಗದಿ ಮಾಡಿದ್ದೀವಿ. ಈ 1,000 ರೂಪಾಯಿ ಏನು ನಮ್ಮದು ರೆಡ್ ಕ್ರಾಸ್ ಸಂಸ್ಥೆ ಬೈಲ ಇದೆ, ಬೈಲ ಪ್ರಕಾರ ಕೇಂದ್ರ ಸ್ಥಾನಕ್ಕೆ ಮತ್ತು ನಮ್ಮ ಸಾಧ್ಯತೆ ಹಂಚಿಕೆ ಆಗುತ್ತೆ. ಹಾಗಾಗಿ ಎಲ್ಲರೂ ಸಂಸ್ಥೆಗೆ ಸದಸ್ಯರಾಗಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ಎಲ್ಲರನ್ನು ಮನವಿ ಮಾಡ್ತೀವಿ. ಈ ಸಮಸ್ಯೆಯ ಬಗ್ಗೆ ಆಗು ಹೋಗುಗಳನ್ನು ಸಾರ್ವಜನಿಕ ತಿಳಿಸಲು ಮಾಧ್ಯಮಗಳು ಹೆಚ್ಚು ಸಹಕಾರ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಮಾಧ್ಯಮದಲ್ಲಿ ಮನವಿ ಮಾಡ್ತೀನಿ. ಹೆಚ್ಚು ಬೆಳೀಲಿ, ಸಾರ್ವಜನಿಕ ಸೇವೆ ಸಿಗಲಿ ಅಂತ ನಮ್ಮ ಭಾವನೆ. ಥ್ಯಾಂಕ್ ಯು ಸರ್. ಅದು